ಸುಳ್ಯ ಮತ್ತು ಕಡಬದಲ್ಲಿ ಕೋವಿಡ್ ಸಂಬಂಧಿತ ಸಭೆಯನ್ನು ನಡೆಸಲಾಗಿದೆ. ಪಕ್ಷದ ಸಭೆಯನ್ನು ನಡೆಸಲಾಗಿಲ್ಲ. ಸುಳ್ಳು ಸುದ್ದಿಯನ್ನು ಹರಡಿಸಿ ಅಪಪ್ರಚಾರವನ್ನು ಮಾಡಲಾಗಿದೆ ಎಂದು ಸಚಿವ ಅಂಗಾರ ತಿಳಿಸಿದ್ದಾರೆ. ಕಾಪುವಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಕಡಬ ಮತ್ತು ಸುಳ್ಯದಲ್ಲಿ ಕೋವಿಡ್ ಸಂಬಂಧಿತ ಸಭೆಯನ್ನು ನಡೆಸಲಾಗಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಮಿಯೋಪತಿ ಔಷಧಿಯನ್ನು ನೀಡುವ ನಿಟ್ಟಿನಲ್ಲಿ ಸಭೆಗೆ ಮಂಗಳೂರಿನ ವೈದ್ಯರು ಕೂಡ ಆಗಮಿಸಿದ್ರು ಮತ್ತು ಔಷಧಿಯನ್ನು ಕೂಡ ನೀಡಲಾಗಿತ್ತು. ಔಷಧಿಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನು ನಾವು ಮಾಡಿದ್ದೇವೆ. ಕೋವಿಡ್ ಪರಿಸ್ಥಿತಿಯಲ್ಲಿ ಯಾವ ಸಭೆ ನಡೆಸಬೇಕು, ಯಾವ ಸಭೆ ನಡೆಸಬಾರದು ಎಂಬುದು ನಮಗೂ ತಿಳಿದಿದೆ. ಶಾಲೆಯಲ್ಲಿ ಪಕ್ಷದ ಸಭೆ ನಡೆಸಲಾಗಿದೆ ಎಂದು ನಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟನೆಯನ್ನು ನೀಡಿದರು. ನಾನು ಸುಳ್ಯ ಮತ್ತು ಕಡಬದಲ್ಲಿ ಎರಡೂ ಕಡೆಯಲ್ಲಿ ಕೂಡ ಕೋವಿಡಿನ ಬಗ್ಗೆ ಸಂಬಂಧಪಟ್ಟಾಗೆ ಸಭೆಯನ್ನು ಮಾಡಿದ್ದೇನೆ. ಕೋವಿಡಿನ ಬಗ್ಗೆ ಮಾಡೋಕ್ಕೆ ಸಂಬಂಧಪಟ್ಟಾಗೆ ಮಂಗಳೂರಿನ ವೈದ್ಯರು ಕೂಡ ಬಂದಿದ್ದಾರೆ. ಆ ವೈದ್ಯರು ಬಂದಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ಹೋಮಿಯೋಪತಿ ಔಷಧಿಯನ್ನು ಕೊಡಬೇಕು ಅನ್ನತಕ್ಕಂಥ ದಿಕ್ಕಿಂದ ಆ ಡಾಕ್ಟರನ್ನು ಬಂದಿರುವಂಥದ್ದು. ಆ ಡಾಕ್ಟರ್ ಬಂದಿದ್ದಾರೆ, ಔಷಧಿಯನ್ನು ಕೊಟ್ಟಿದ್ದಾರೆ. ನಾವು ಎಲ್ಲ ಮನೆ